ಸುಲಲಿತ ಜೀವ ಸೂಚ್ಯಂಕ ಮತ್ತು ಪುರಸಭೆಯ ಕಾರ್ಯಕ್ಷಮತೆ ಸೂಚ್ಯಂಕದ ಫಲಿತಾಂಶವನ್ನು ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರಾದ ಹರಿದೀಪ್ ಸಿಂಗ್ ಎಸ್ ಪೂರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಘೋಷಿಸಿದ್ದಾರೆ. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಾತನಾಡಿ, ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ವಿವಿಧ ಉಪಕ್ರಮಗಳ ಮೂಲಕ ನಗರಗಳಲ್ಲಿ ಆಗಿರುವ ಪ್ರಗತಿಯನ್ನು ಪ್ರವೇಶಿಸಲು ಮತ್ತು ಯೋಜನೆಗೆ ಪುರಾವೆಗಳನ್ನು ಬಳಸಲು ಸುಲಲಿತ ಜೀವನ ಸೂಚ್ಯಂಕ ಮತ್ತು ಪುರಸಭೆಯ ಕಾರ್ಯಕ್ಷಮತೆ ಸೂಚ್ಯಂಕವನ್ನು ಪ್ರಾರಂಭಿಸಿದ್ದು, ಅವುಗಳ ಕಾರ್ಯಕ್ಷಮತೆಯನ್ನು ಕಾರ್ಯಗತಗೊಳಿಸಿ ಮತ್ತು ನಗರಗಳ ಪ್ರಮುಖ ಮೂಲ ಸೌಕರ್ಯಗಳನ್ನು ಒದಗಿಸುವ ಹಾಗೂ ನಾಗರಿಕರಿಗೆ ಯೋಗ್ಯವಾದ ಸುಲಲಿತ ಜೀವನ ಮಟ್ಟವನ್ನು ನೀಡುವ ಸ್ವಚ್ಛ ಮತ್ತು ಸುಸ್ಥಿರ ಪರಿಸರ ಹಾಗೂ ಉತ್ತಮ ಪರಿಹಾರಗಳಿಗೆ ಅನ್ವಯಿಸುವ ನಗರಗಳನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆ ಸುಲಲಿತ ಜೀವನ ಸೂಚ್ಯಾಂಕದಲ್ಲಿ 20ನೇ ಸ್ಥಾನ, ಅದೇ ರೀತಿ ಪುರಸಭೆಯ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದು 42ನೇ ಸ್ಥಾನದಲ್ಲಿ ನಾವು ಬಂದಿದ್ದೇವೆ. ಇದರಲ್ಲಿ ಭಾಳ ಪ್ರಾಮುಖ್ಯವಾದ ವಿಚಾರ ಏನು ಹೇಳಿದರೆ, ಪ್ರತಿಯೊಂದು ಕಳೆದ ತಿಂಗಳು ಇದಕ್ಕೆ ಸಂಬಂಧಿಸಿದಂಥ ಸರ್ವೆ ಕಾರ್ಯ ನಡೆದಿದೆ. ಈ ಸರ್ವೆ ಕಾರ್ಯದಲ್ಲಿ ಭಾಳ ಪ್ರಾಮುಖ್ಯ ವಿಚಾರ ಏನು ಹೇಳಿದೆ, ಪಬ್ಲಿಕ್ ಪಾರ್ಟಿಸಿಪೇಷನ್. ಯಾವ ನಗರಗಳಲ್ಲಿ ಸಾರ್ವಜನಿಕ ಪಾರ್ಟಿಸಿಪೇಷನ್ ಎಲ್ಲೆಲ್ಲ ಹೆಚ್ಚಾಗಿತ್ತು, ಈ ಹಿಂದೆನೂ ಕೂಡ ನಮಗೆ ಗೊತ್ತಿದ್ದ ಹಾಗೆ ಸ್ವಚ್ಛ ಸರ್ವೇಕ್ಷಣ ಸರ್ವೆ ಕೂಡ ಯಾವ ನಗರಗಳ ನಗರವಾಸಿಗಳು ಈ ರೀತಿಯ ಸರ್ವೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ, ಆ ನಗರಗಳು ಹೆಚ್ಚಿನ ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಇದು ಯಾವ ಆಧಾರಿತದಲ್ಲಿ ಇದು ಆಗಿದೆ ಅಂತ ಗೊತ್ತಿಲ್ಲ, ಆದರೆ ಎಲ್ಲರ ಜನಸಾಮಾನ್ಯರ ಸಹಕಾರದಿಂದ ಮತ್ತು ಈ ಹಿಂದೆ ಯಾರು ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳ ಒಂದು ಕಾರ್ಯಕ್ಷಮತೆಯಿಂದ ಇರ್ಬೋದು, ಅವರ ಪ್ರಯತ್ನಗಳಿಂದ ನಾವು ಈ ಸ್ಥಾನಗಳಿಗೆ ಬಂದಿದ್ದೇವೆ. 20 ಮತ್ತು ಕ್ರಮವಾಗಿ 20 ಮತ್ತು 42ನೇ ಸ್ಥಾನಕ್ಕೆ ಬಂದಿದ್ದೇವೆ. ಈ ವೇಳೆ ಸ್ಮಾರ್ಟ್ ಸಿಟಿ ಎಂಡಿ ಪ್ರಶಾಂತ್ ಕುಮಾರ್ ಮಿಶ್ರಾ, ಉಪಮೇಯರ್ ಸುಮಂಗಳರಾವ್, ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು ಉಪಸ್ಥಿತರಿದ್ದರು.